ಕಳೆದ 1 ವರ್ಷದಿಂದ ಕುಡಿಯುವ ನೀರು ಪೋಲಾಗುತ್ತಿದೆ. ಆದರೂ ನೀರು ಪೋಲಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗದಿರುವುದು ದುರಂತವೇ ಸರಿ. ಇದು ಕಂಡು ಬಂದಿರುವುದು ನಗರದ ಕಂಕನಾಡಿಯಲ್ಲಿ. ಈ ಬಗೆಗೆ ಒಂದು ವರದಿ ಇದೆ, ನೋಡೋಣ. ಮಂಗಳೂರು ನಗರದ ಕಪಿತಾನಿಯೋ ಕಾಲೇಜಿನ ಸಮೀಪದಲ್ಲಿ ತುಂಬೆ ಡ್ಯಾಂನಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನರಿಗೆ ನೀರುಣಿಸುವ ಬೃಹತ್ ಆಕಾರದ ಪೈಪುಗಳು ಹಾದು ಹೋಗಿವೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಇಲ್ಲಿ ನೀರು ಎತ್ತರಕ್ಕೆ ಚಿಮ್ಮಿ ಪೋಲಾಗುತ್ತಿತ್ತು. ಅದೆಷ್ಟೋ ಬಾರಿ ಮಹಾನಗರ ಪಾಲಿಕೆಯ ಹೆಲ್ಪ್ಲೈನ್ ವಾಟ್ಸಪ್ಗೆ ಕಳುಹಿಸಿದರೂ ಸಂಬಂಧಿತ ಅಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಂಡಿಲ್ಲದಿರುವುದು ವಿಪರ್ಯಾಸವೇ ಸರಿ. ಇದೀಗ 1 ವರ್ಷಕ್ಕಿಂತ ಮೇಲ್ಪಟ್ಟು ಪ್ರತಿದಿನ ನೀರು ತೀರಾ ಎತ್ತರಕ್ಕೆ ಚಿಮ್ಮುವುದನ್ನು ತಪ್ಪಿಸಲು ಹಾಗೂ ಜನರನ್ನು ಒದ್ದೆಯಾಗದಂತೆ ತಡೆಯಲು ನೀರು ಚಿಮ್ಮುವ ಸ್ಥಳಕ್ಕೆ ಪಿವಿಸಿ ಪೈಪ್ ಮೇಲ್ಗಡೆಯಿಂದ ಇಡಲಾಗಿದೆ. ಆದರೆ ದುರಸ್ತಿ ಮಾಡಿಲ್ಲ. ನೀರು ಸರಬರಾಜು ಮಂಡಳಿ ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ರೀತಿ ಕಳೆದೊಂದು ವರ್ಷದಿಂದ ಕಣ್ಮುಚ್ಚಿ ಕುಳಿತಿದ್ದು ನೀರಿನ ಪೋಲು ತಡೆಯಲು ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಆದುದರಿಂದ ಪೋಲಾದ ನೀರಿನ ಮೊತ್ತ ಹಾಗೂ ತುಂಬೆಯಿಂದ ನೀರು ಹರಿಸಲು ವ್ಯಯಿಸಿದ ವಿದ್ಯುತ್ನ ಮೊತ್ತ ಇವೆರಡನ್ನೂ ಸಂಬಂಧಿತ ಅಧಿಕಾರಿಗಳಿಂದ ವಸೂಲು ಮಾಡಬೇಕು ಹಾಗೂ ನೀರಿನ ಪೋಲನ್ನು ಕೂಡಲೇ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.